ಫೀಚರ್ನೊಂದಿಗೆ ಮಾರುಕಟ್ಟೆಗೆ ಬಂದಿರುವ ರೆನಾಲ್ಟ್ ಕ್ವಿಡ್ ಕಾರನ್ನು ಉಡುಪಿಯಲ್ಲಿ ಇಂದು ಅನಾವರಣಗೊಳಿಸಲಾಯಿತು. ದೇಶದ ಅತ್ಯುನ್ನತ ಕಾರು ಕಂಪನಿಯ ಸಂಸ್ಥೆಗಳಲ್ಲಿ ಒಂದಾದ ರೆನಾಲ್ಟ್ನಿಂದ ಅತ್ಯಾಧುನಿಕ ಶೈಲಿಯ ಹೆಚ್ಚು ಶಕ್ತಿಶಾಲಿ ಹೊಂದಿರುವ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕ್ವಿಡ್ ಕಾರನ್ನು ಉಡುಪಿಯ ರೆನಾಲ್ಟ್ ಶೋರೂಂನಲ್ಲಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಉಡುಪಿಯ ಅಂಬಾಗಿಲು ಬಳಿ ಇರುವ ರೆನಾಲ್ಟ್ ಶೋರೂಂನಲ್ಲಿ ನಡೆದ ಕಾರ್ಯಕ್ರಮವನ್ನು ನೆರೆದ ಗಣ್ಯರು ಉದ್ಘಾಟಿಸಿದ್ರು. ಆಲ್ ನ್ಯೂ ಕ್ವಿಡ್ ಕಾರನ್ನ ವಿಜಯ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಕೆ ರವಿಚಂದ್ರನ್ ಅವರು ಅನಾವರಣಗೊಳಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಹೆಚ್ಚು ಸ್ಪರ್ಧೆ ಇದ್ರೆ ಅದು ಗ್ರಾಹಕರಿಗೆ ಅನುಕೂಲ. ರೆನಾಲ್ಟ್ ಜೊತೆ ವಿಜಯ ಬ್ಯಾಂಕ್ ವ್ಯಾವಹಾರಿಕ ಸಂಬಂಧ ಹೊಂದಿದ್ದು ಹೊಸ ಬಿಡುಗಡೆಯಾದ ಕಾರು ಗ್ರಾಹಕರನ್ನ ಆಕರ್ಷಿಸಲಿ ಎಂದು ಹಾರೈಸಿದ್ರು. Some brands with advantages support old built infrastructure are already in the market with challenging prices, and to promote Renault, which has already captured a substantial share in the market, is quite a difficult job. And with people like Arun Mendes around all over the country, they have helped the promotion of this vehicle, and also changing mind of the customers who are used to one particular brand, especially in a lifetime purchase. Now it has changed. Now we go for newer models as in when required, or after 4 years or 3 years, and the automobile showrooms also tempt us with attractive exchange offers. Being that the case, to capture a market under this scenario is a difficult job, and they have done it very successfully. ಇದೇ ಸಂದರ್ಭದಲ್ಲಿ ಹೊಸ ಕಾರನ್ನ ಖರೀದಿಸಿದ ಗ್ರಾಹಕರಾದ ಸುಬ್ರಹ್ಮಣ್ಯ ತಂತ್ರಿ, ಯೋಗಿನಿ ನಾಯಕ್, ಗಾಯತ್ರಿ ಶೆಟ್ಟಿ ಅವರಿಗೆ ಕಾರಿನ ಕೀಯನ್ನ ಹಸ್ತಾಂತರಿಸಲಾಯಿತು. ಉಡುಪಿ ಶಾಸಕ ರಘುಪತಿ ಭಟ್ ಅವರು ಕೂಡ ಶೋರೂಂಗೆ ಭೇಟಿ ನೀಡಿ ಹೊಸ ಕಾರಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಇದೇ ವೇಳೆ ಮಾತನಾಡಿದ ಅವರು, ಮಧ್ಯಮ ವರ್ಗದವರಿಗೆ ಈ ಕಾರು ಲಭ್ಯವಾಗುವ ಮೂಲಕ ಅವರ ಆಸೆಗಳು ನೆರವೇರಲಿದೆ ಎಂದರು. ಉಡುಪಿಯಲ್ಲಿ ರೆನಾಲ್ಟ್ನವರದ್ದು ಕ್ವಿಡ್ ಹೊಸ ಒಂದು ಮಾಡೆಲ್ ನವೀಕೃತವಾಗಿ ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಮೂಲತಃ ನಾನು ಒಬ್ಬ ಮೆಕ್ಯಾನಿಕ್, ಹಾಗಾಗಿ ನನ್ನ ಗಮನಕ್ಕೆ ನೋಡುವಾಗ ಸಣ್ಣ ಬಜೆಟಲ್ಲಿ ಯಾವುದೋ ಒಂದು ಸಣ್ಣ ಬಜೆಟಲ್ಲಿ ಎಲ್ಲ ವ್ಯವಸ್ಥೆಗಳಿರುವಂಥ ಒಂದು ಒಳ್ಳೆಯ ಕಾರ್ನಾಗೆ ನನಗೆ ಮೇಲ್ನೋಟಕ್ಕೆ ನೋಡುವಾಗ ಕಾಣ್ತಾ ಇದೆ. ಯಾಕಂದರೆ ಮಿಡ್ಲ್ ಕ್ಲಾಸ್ ಲೇಡೀಸ್ನವರಿಗೆ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಮಾಡೆಲ್ನ ರೆನಾಲ್ಟ್ ತಂದಿದ್ದಾರೆ. ಇದನ್ನು ಗ್ರಾಹಕರು ಉಪಯೋಗ ಮಾಡುವಂಥ ಸಮಾರಂಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಮೆಂಡೀಸ್, ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಸೇಲ್ಸ್ ಮ್ಯಾನೇಜರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು.
ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.